ಮುಂದಿನ ಪರ್ಯಾಯ ಪೀಠಾರೋಹಣ ಮಾಡಲಿಕ್ಕಿರುವಂಥ ಪೂಜ್ಯ ಬಿದ್ದುಗೇಶ್ವರಿ ಅವರ ಶಿಷ್ಯರೊಂದಿಗೆ ನಮ್ಮ ಕ್ಷೇತ್ರದ ಶ್ರೀ ಸ್ವಾಮಿ ಬಂದಿದ್ದಾರೆ. ನಾವು ನಮ್ಮ ಸಕುಟುಂಬ ಪರಿವಾರ ಸಮೇತ ನಾವು ಅವರನ್ನು ಬಹಳ ಭಕ್ತಿ ಸ್ವಾಗತಿಸಿ ಪಾದಪೂಜೆ ನೆರವೇರಿಸಿದ್ದೇವೆ. ಪರ್ಯಾಯ ಸಂದರ್ಭದಲ್ಲಿ ಎಲ್ಲ 2 ವರ್ಷದ ಪರ್ಯಾಯ ನಿರ್ವಿಘ್ನವಾಗಿ ನೀಡಬೇಕು ಮತ್ತು ಪೂಜ್ಯರು ಕೈಗೊಂಡಿರುವಂಥ ಭಗವದ್ಗೀತಾ ಪ್ರಚಾರ ಮತ್ತು ಅದರ ಅನೇಕ ಕಾರ್ಯಕ್ರಮಗಳು ನಾವು ಭಗವದ್ಗೀತೆ ಪ್ರಚಾರಕ್ಕಾಗಿ ಹಮ್ಮಿಕೊಂಡಿದ್ದು ಅದೆಲ್ಲ ಚೆನ್ನಾಗಿ ನಿರ್ವಿಘ್ನವಾಗಿ ನೀಡಬೇಕು ಅಂತ ಹೇಳಿ ಶ್ರೀ ಮಂಜುನಾಥ ಸ್ವಾಮಿ ಪ್ರಾರ್ಥಿಸುತ್ತಾ ಅವರು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನನಗೆ ಗುರುಗಳ ಪರಿಚಯ ಈಗಲ್ಲ, ಸುಮಾರು 15 ವರ್ಷದಿಂದ 20 ವರ್ಷದ ಪರಿಚಯ ಇದೆ, 40 ವರ್ಷದ ಪರಿಚಯ ಇದೆ. ಹಾಗಾಗಿ ಎಲ್ಲ ಪರ್ಯಾಯಗಳಲ್ಲಿ ಕೂಡ ನಾನು ಅವರ ಸೇವೆ ಮಾಡಿದ್ದೇನೆ. ಈ ವರ್ಷ ಕೂಡ ಅಧ್ಯಕ್ಷನಾಗಿ ಮಾಡಿ ಗೌರವ ಅಧ್ಯಕ್ಷರು ಇನ್ನೊಬ್ಬರು ಮಾಡಿದ್ದಾರೆ. ಅದರಿಂದ ಕೆಲಸ ಕಾರ್ಯ ಸ್ವಲ್ಪ ಕಡಿಮೆ ಇದೆ. ನಾನು ಮೊನ್ನೆ ಸೋಮವಾರ ದಿವಸ 8ನೇ ತಾರೀಕು ತಮ್ಮ ಪುರಪ್ರವೇಶದ ಬರಲಿಕ್ಕೆ ಆಗಲಿ ಕ್ಷಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಪೂಜ್ಯರಿಗೆ ನಮ್ಮ ಕ್ಷೇತ್ರದ ಎಲ್ಲ ಸೇವೆಯನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ, ಬದ್ಧರಿದ್ದೇವೆ ಅಂತ ಹೇಳ್ತಾ ಅವರನ್ನು ಸ್ವಾಗತಿಸಿದ ಕ್ಷೇತ್ರಕ್ಕೆ ಮತ್ತು ನಮ್ಮ ಎಲ್ಲರೂ ಆಶೀರ್ವಚನ ಮಾಡಬೇಕು ಅಂತೇಳಿ ಬರಲಿ. ತೀರ್ಥಯಾತ್ರೆಯ ಅಂಗವಾಗಿ ಇವತ್ತು ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮಸ್ಥಳಕ್ಕೆ ಆಗಮಿಸಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಅನ್ನಬ್ರಹ್ಮನ ಒಂದು ಪರ್ಯಾಯವನ್ನು ಮಾಡುವುದಕ್ಕಿಂತ ಮುಂಚೆ ಅನ್ನದಾನಕ್ಕೆ ಪ್ರಸಿದ್ಧವಾದಂತಹ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥೇಶ್ವರ ದೇವರ ಅನುಗ್ರಹವನ್ನು ಪಡೆಯುತ್ತಾ ಇರುವುದು ನಮಗೆ ತುಂಬ ಸಂತೋಷದ ವಿಷಯ. ಧರ್ಮಸ್ಥಳ ಎಲ್ಲ ಕ್ಷೇತ್ರಗಳಿಗೆ ಒಂದು ಮಾದರಿ ಕ್ಷೇತ್ರವಾಗಿದೆ. ಇಲ್ಲಿಯ ಎಲ್ಲ ಪದ್ಧತಿಗಳು, ಸಂಪ್ರದಾಯಗಳು, ಇಲ್ಲಿಯ ಕ್ರಮಗಳು, ಅದೇ ರೀತಿ ಎಲ್ಲ ಭಕ್ತರನ್ನು ನೋಡಿಕೊಳ್ಳತಕ್ಕಂತಹ ಎಲ್ಲ ವಿಧಾನಗಳು, ಎಲ್ಲ ದೃಷ್ಟಿಯಿಂದ ನಮ್ಮ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಇದನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ, ಆದರ್ಶ ಕ್ಷೇತ್ರವನ್ನಾಗಿ ರೂಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಉಡುಪಿ ಕ್ಷೇತ್ರಕ್ಕೂ ಕೂಡ ಧರ್ಮಸ್ಥಳ ಕ್ಷೇತ್ರವು ಒಂದು ಸ್ಫೂರ್ತಿದಾಯಕವಾದಂತಹ ಕ್ಷೇತ್ರವೂ ಕೂಡ ಆಗಿದೆ. ನಮ್ಮೆಲ್ಲ ಪರ್ಯಾಯಕ್ಕೂ ಕೂಡ ಶ್ರೀ ವೀರೇಂದ್ರ ಹೆಗ್ಗಡೆಯವರೇ ನಮಗೆ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಪರ್ಯಾಯವನ್ನು ನಾವು ನಡೆಸ್ತಾ ಇದ್ದೇವೆ. ನಮಗೆ ಅತ್ಯಂತ ಒಂದು ಸಂತೋಷದ ವಿಷಯ ಏನೆಂದರೆ ಅವರು ಇಂದ್ರ, ನಾವು ಕೂಡ ಇಂದ್ರ, ಸುಗುಣೇಂದ್ರರು, ವೀರೇಂದ್ರ ಪರ್ಯಾಯ ಯಾವುದದು ಇಂದ್ರ ಪರಂಪರೆ. ನಮ್ಮ ಪಟ್ಟಣದಲ್ಲಿ ಕೂಡ ಎಲ್ಲರೂ ಇಂದ್ರರೇ ಆಗಿದ್ದಾರೆ. ಸುಧೀಂದ್ರರು, ಸುಜ್ಞಾನೇಂದ್ರರು, ಶ್ರೀಂದ್ರರು, ಹೀಗೆ ನಾವೆಲ್ಲರೂ ಕೂಡ ಇಂದ್ರ ಪರಂಪರೆ, ಅವರು ಕೂಡ ಅದೇ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇಂದ್ರನ ಪರ್ಯಾಯ ವೀರೇಂದ್ರ ಹೆಗ್ಗಡೆಯವರ ಒಂದು ನೇತೃತ್ವದಲ್ಲಿ ವೈಭವಯುತವಾಗಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಂಜುನಾಥೇಶ್ವರ ಸ್ವಾಮಿಯನ್ನು, ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣಗಳನ್ನು ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಭಗವದ್ಗೀತೆಯನ್ನು ಇಡೀ ಜಗತ್ತಿನಲ್ಲಿ ಅದನ್ನು ಪ್ರಚಾರ ಮಾಡುವ ಮೂಲಕ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಎಲ್ಲರಿಗೂ ಕೂಡ ಭಗವದ್ಗೀತೆಯ ಜಾಗೃತಿಯನ್ನು ಮಾಡುವ ಮೂಲಕ ನಾವು ಕೃಷ್ಣನ ಗೀತಾಚಾರ್ಯನ ಆರಾಧನೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ನಾವು ಯಾವಾಗಲೂ ಕೂಡ ಭಗವದ್ಗೀತೆ ಪ್ರಾರಂಭ ಮಾಡುವಾಗ ನೆನಪು ಬರುವುದು ವಿಶೇಷ ಆಗಿ ಆರೋಗ್ಯ ಸಂಪರ್ಕ ಇದೆಲ್ಲ ವೃದ್ಧಿಯಾಗಬೇಕು. ಅವರ ಮುಖಾಂತರ ಇನ್ನಷ್ಟು ಸಮಾಜ ಸೇವೆ, ಅದೇ ರೀತಿ ದೇವರ ಸೇವೆ ನಡೆಯುವ ಹಾಗೆ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ, ನಮ್ಮ ಹರ್ಷೇಂದ್ರ ಅವರು ಕೂಡ ಒಂದು ವಿಶೇಷವಾದಂತಹ ಮಾದರಿ ಆಡಳಿತಗಾರರಾಗಿದ್ದಾರೆ. ನಮ್ಮ ಮೊದಲ 2ನೇ ಪರ್ಯಾಯದಲ್ಲಿ ಇಂದ್ರಪ್ರಸ್ಥ ಗೆಸ್ಟ್ ಹೌಸ್ಗೆ ಶಂಕುಸ್ಥಾಪನೆಯನ್ನು ಮಾಡಿದವರೇ ನಮ್ಮ ಹರ್ಷೇಂದ್ರ ಅವರು. ಹಾಗಾಗಿ 40 ವರ್ಷಗಳಿಂದ ನಮ್ಮ ಒಂದು ಒಡನಾಟ ಇದೆ. ಅಂತಹ ಒಂದು ಸಂಬಂಧ ಅದು ಇನ್ನಷ್ಟು ದೃಢವಾಗಲಿ. 2 ಕ್ಷೇತ್ರಗಳು ಕೂಡ ಮಾದರಿ ಕ್ಷೇತ್ರಗಳಾಗಿ ಸಮಾಜಕ್ಕೆ, ಲೋಕಕ್ಕೆ ಹಿತವನ್ನು, ಕಲ್ಯಾಣವನ್ನು ಮಾಡತಕ್ಕಂತಹ ಕ್ಷೇತ್ರಗಳಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.